ಕಾಫಿನಾಡು ಚಿಕ್ಕಮಗಳೂರಿನ ಪೊಲೀಸ್ ವರಿಷ್ಠಾಧಿಕಾರಿ ಕಾರ್ಯಕ್ಕೆ ಇದೀಗ ಎಲ್ಲೆಡೆ ಪ್ರಶಂಸೆ ವ್ಯಕ್ತವಾಗುತ್ತಿದೆ. ಜಿಲ್ಲೆಯ ಕಡೂರು ಪಟ್ಟಣದ ಪೊಲೀಸ್ ತರಬೇತಿ ಶಾಲಾ ಆವರಣದಲ್ಲಿ ನಿನ್ನೆ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಅವರು ಭಾಷಣವನ್ನ ಮಾಡುತ್ತಿದ್ದಾಗ ಸ್ಥಳದಲ್ಲಿದ್ದ ಪೊಲೀಸ್ ಸಿಬ್ಬಂದಿ ತಲೆ ಸುತ್ತಿ ಕುಸಿದು ಬಿದ್ದಿದ್ದು, ಈ ವೇಳೆ ಎಸ್ಪಿ ಎಚ್ಎಂ ಅಕ್ಷಯ್ ಸಿಬ್ಬಂದಿಯನ್ನ ಎತ್ತಿ ಮಾನವೀಯತೆಯನ್ನ ಮೆರೆದಿದ್ದಾರೆ. ಪೊಲೀಸ್ ಪ್ರಶಿಕ್ಷಣಾಧಿಕಾರಿಗಳ ನಿರ್ಗಮನ ಕಾರ್ಯಕ್ರಮದ ಅಂಗವಾಗಿ ಕಡೂರು ಪಟ್ಟಣಕ್ಕೆ ಆಗಮಿಸಿದ ಗೃಹ ಸಚಿವ ಆರಗ ಜ್ಞಾನೇಂದ್ರ ತರಬೇತಿ ಪೀಠದ ಪೊಲೀಸರನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದಾಗ, ಈ ವೇಳೆ ತರಬೇತಿ ಪೊಲೀಸರ ನಿರ್ಗಮನ ಪಥಸಂಚಲನ ಕಾರ್ಯಕ್ರಮಕ್ಕೆ ಆಗಮಿಸಿದ ಮೈಸೂರು ಅಶ್ವದಳದ ಮೈನುದ್ದೀನ್ ಎಂಬುವರು ವೇದಿಕೆ ಬಳಿ ಬಿಸಿಲಿನಲ್ಲಿ ನಿಂತಿದ್ದು, ಈ ಸಂದರ್ಭ ಬಿಸಿಲಿನ ತಾಪಕ್ಕೆ ತಲೆ ಸುತ್ತಿ ಬಂದು ಅವರು ಅಲ್ಲೇ ಕುಸಿದು ಬಿದ್ದಿದ್ರು. ಆಗ ಅವರನ್ನ ವೇದಿಕೆ ಪಕ್ಕದಲ್ಲಿ ಕುಳಿತಿದ್ದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಚ್ಎಂ ಅಕ್ಷಯ್ ಕುಮಾರ್ ಅವರು ವೇದಿಕೆಯಿಂದೆದ್ದು ನೆಲದಲ್ಲಿ ಕುಸಿದು ಬಿದ್ದವರನ್ನ ಉಪಚರಿಸಿದ್ದಾರೆ. ಹಾಗೇನೆ ಪೊಲೀಸ್ ಕುಟುಂಬದ ನೆಮ್ಮದಿಯಿಂದ ಇರುತ್ತೆ. ಯಾಕಂದ್ರೆ ಕುಟುಂಬದಲ್ಲಿ ನೆಮ್ಮದಿ ಇದ್ರೆ ಪೊಲೀಸ್ ಹೊರಗೆ ಬಂದು ಏನಾಗಲಿಲ್ಲ. ಈ ಕಡೆ ಬಿಸಿಲಿನಲ್ಲಿ